ತುರ್ತು ಚಿಕಿತ್ಸಾ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ರಾಷ್ಟ್ರೀಯ ನೀತಿ ಜಾರಿಗೆ ತರಲಾಗಿದ್ದರೂ ವೈದ್ಯಕೀಯ ಶಿಕ್ಷಣದಲ್ಲಿ ಅದಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿಲ್ಲ. ಅನುಸರಿಸಬೇಕಾದ ಕ್ರಮಗಳ ಕುರಿತಾಗಿ ಹೆಚ್ಚಿನ ಆದ್ಯತೆ ನೀಡುವುದರಿಂದ ಬಹಳಷ್ಟು ಸಂಖ್ಯೆಯ ರೋಗಿಗಳನ್ನು ಬದುಕಿಸಲು ಸಾಧ್ಯ ಎಂದು ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾ ಅಧ್ಯಕ್ಷ ಡಾಕ್ಟರ್ ದಿಲೀಪ್ ಎಸ್ ಗೋಡೆ ಹೇಳಿದರು. ದೇಳಕಟ್ಟೆಯ ನಿಟ್ಟೆ ಪರಿಗಣಿಸಲಾಗಿರುವ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನ ಕೆಎಸ್ ಹೆಗ್ಡೆ ಆಡಿಟೋರಿಯಂನಲ್ಲಿ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾದ ಘಟಕವಾದ ಇಂಡಿಯನ್ ಅಸೋಸಿಯೇಷನ್ ಆಫ್ ಟ್ರಾಮಟಾಲಜಿ ಅಂಡ್ ಕ್ರಿಟಿಕಲ್ ಕೇರ್ ಹಾಗೂ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ಜನರಲ್ ಸರ್ಜರಿ ವಿಭಾಗದ ಸಂಯುಕ್ತಾಶ್ರಯದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಟ್ರಾಮೋಸಿಕಾನ್ 2018 8ನೇ ರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪದವೀಧರ ವೈದ್ಯರು ಗ್ರಾಮೀಣ ಭಾಗದಲ್ಲಿ 6 ತಿಂಗಳ ಕಾಲ ಸೇವೆ ಸಲ್ಲಿಸಬೇಕಾಗಿರುವುದು ಹೇಗೆ ಕಡ್ಡಾಯವಾಗಿ ಜಾರಿಗೊಂಡಿದೆಯೋ ಹಾಗೆಯೇ ಪ್ರಪಂಚದಲ್ಲಿಯೇ 2ನೇ ಅತಿ ಹೆಚ್ಚಿನ ಸಾವು ಸಂಭವಿಸಲು ಕಾರಣ. ಅಪಘಾತಕ್ಕೆ ಸಂಬಂಧಪಟ್ಟಂತೆ ಅಪಘಾತ ಚಿಕಿತ್ಸಾ ಕೇಂದ್ರಗಳಲ್ಲಿ ಅತ್ಯುತ್ತಮ ಚಿಕಿತ್ಸಾ ಕೇಂದ್ರಗಳು ಎಂದು ಗುರುತಿಸಲ್ಪಟ್ಟಿರುವ ಚಿಕಿತ್ಸಾ ಕೇಂದ್ರಗಳಲ್ಲಿ ವೈದ್ಯರು ಕನಿಷ್ಠ 1 ತಿಂಗಳ ಸೇವೆ ಸಲ್ಲಿಸುವುದನ್ನು ಕಡ್ಡಾಯಗೊಳಿಸಬೇಕು. ಅಂತಹ ನೀತಿ ಜಾರಿಗೆ ತಂದರೆ ರೋಗಿಗಳ ಪಾಲಿಗೆ ನಿಜಕ್ಕೂ ವರವಾಗಲಿದೆ ಎಂದು ಹೇಳಿದರು. Basically arising not only awareness but our know-how needs to be improved. Government must step in, MCI must come in to see that these things are taught in medical colleges. And I think, sir, now the time has come that as an association, as a trauma, as the ASI, we have to take something in this regard and at least establish these skill centers during our conferences where a lot of postgraduate students come, so you could teach them. And we will this time in Chennai we will do it and we will not charge anything, so that at least endotracheal intubation and all those things which you teach on day 1 in your workshop could be taught to them on the first day of the conference in Chennai. So that we will do it, and I hope your association will man that skill center. I will tell the organizing secretary that it will be his responsibility to give you the place and how it could be managed there. ಇಂಡಿಯನ್ ಅಸೋಸಿಯೇಷನ್ ಆಫ್ ಟ್ರಾಮಟಾಲಜಿ ಅಂಡ್ ಕ್ರಿಟಿಕಲ್ ಕೇರ್ ಅಧ್ಯಕ್ಷ ಡಾಕ್ಟರ್ ವಿನ್ಸ್ಟನ್ ನೊರೊನ್ನಾ ಮಾತನಾಡಿ, ಕಳೆದ 7-8 ವರ್ಷಗಳಿಂದ ಅಪಘಾತ ಚಿಕಿತ್ಸೆಯ ಕುರಿತು ಜಾಗೃತಿಯ ಪ್ರಚಾರ ಕಾರ್ಯ ದೇಶದಾದ್ಯಂತ ನಡೆಯುತ್ತಿದೆ. ಗೋವಾ, ಸೊಲ್ಲಾಪುರ, ಮೇಘಾಲಯ, ಅಸ್ಸಾಂನಲ್ಲಿ ಅದಾಗಲೇ ಸಮ್ಮೇಳನ ನಡೆಸಲಾಗಿದೆ. ತಂತ್ರಜ್ಞಾನ ಬೆಳೆದಂತೆ ನಾವು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಅಪಘಾತವಾದಾಗ ರೋಗಿಯ ಚಿಕಿತ್ಸೆಯಲ್ಲಿ ವೈದ್ಯರು ಕ್ಷಿಪ್ರಗತಿಯಲ್ಲಿ ಆಲೋಚಿಸಿ ತ್ವರಿತಗತಿಯ ನಿರ್ಧಾರ ತೆಗೆದುಕೊಳ್ಳುವುದು ನಿರ್ಣಾಯಕವಾಗಿರುತ್ತದೆ ಎಂದರು. We have been and we have always got the support. In fact, whenever I have been speaking to Dr. Gode, he has been very supportive of our efforts, and we have been in the last few years holding our conferences regularly around August or September, apart from having these one-day programs, and we hope to hold more in the coming months and the coming years. So our aim is to see, trauma is something where you actually don't get much sponsorship because you use just simple instruments and your brain, while you get more sponsorship if you use more equipment. So in trauma, you need only, we teach people in the areas, you just have to use very simple instruments. You can save life. You can put a tube in the endotracheal tube or a chest tube, you save a life. It doesn't require much, it requires quick thinking and quick action. So we will continue, and as all of you who have attended today's program have seen. ಈ ಸಂದರ್ಭ ಕ್ಷೇಮ ಡೀನ್ ಪ್ರೊಫೆಸರ್ ಡಾಕ್ಟರ್ ಪಿಎಸ್ ಪ್ರಕಾಶ್, ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಲಿಯೋ ಫ್ರಾನ್ಸಿಸ್ ಟೋರೋ, ಕ್ಷೇಮ ವೈದ್ಯಕೀಯ ಅಧೀಕ್ಷಕ ಪ್ರೊಫೆಸರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, ಕಾರ್ಯದರ್ಶಿ ಡಾಕ್ಟರ್ ವಿನೀತ್ ಕುಮಾರ್, ಕ್ಷೇಮ ವೈಸ್ ಡೀನ್ ಪ್ರೊಫೆಸರ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಕ್ಷೇಮ ಜನರಲ್ ಸರ್ಜರಿ ವಿಭಾಗದ ಮುಖ್ಯಸ್ಥ ಪ್ರೊಫೆಸರ್ ಡಾಕ್ಟರ್ ರಾಜಶೇಖರನ್ ಮೋಹನ್ ಉಪಸ್ಥಿತರಿದ್ದರು.
ಆರಿಫ್ ಕಲ್ಕಟ, ವಿಫೋ ನ್ಯೂಸ್ 24/7 ದೇಳಕಟ್ಟ.